ಗುಹೆಗಳ ಸ್ವಾರಸ್ಯ ಒಂದೆರಡಲ್ಲ, ಅದು ನೋಡಿದಷ್ಟು ಮುಗಿಯೋದೇ ಇಲ್ಲ. ಅಂಥದ್ದೊಂದು ಗುಹೆಯ ವಿಶೇಷತೆ ಇಲ್ಲಿದೆ ನೋಡಿ. ಮಲೇಷಿಯಾ ದೇಶದ ರಾಜಧಾನಿ ಕೌಲಾಲಂಪುರದ ಉತ್ತರ ದಿಕ್ಕಿನಲ್ಲಿ ಸುಮಾರು 13 ಕಿಲೋಮೀಟರ್ ದೂರದ ಸುಣ್ಣದ ಕಲ್ಲಿನ ಬೆಟ್ಟಗಳಲ್ಲಿರುವ ಗುಹೆಗಳು ಮತ್ತು ಗುಹಾ ದೇವಾಲಯಗಳು ನಿಮಗೆ ಕಾಣಸಿಗುತ್ತೆ. ಅದರ ಹೆಸರು ಬಟು ಗುಹೆಗಳು. ಸೆಲಂಗೂರ್ ಪ್ರಾಂತ್ಯದ ಗೊಂಬಾಕ್ ಪ್ರದೇಶದಲ್ಲಿ ಬೆಟ್ಟಗಳಿರುವ ಸ್ಥಳದಲ್ಲೇ ಹರಿಯುವ ಸುಂಗೈಬತು ನದಿ ಕಾರಣದಿಂದ ಈ ಹೆಸರು ಬಂದಿದೆ. ಈ ಬಟು ಗುಹೆಯು ಭಾರತದ ಹೊರಗಿರುವ ಜನಪ್ರಿಯ ಹಿಂದೂ ದೇವಾಲಯ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇಲ್ಲಿನ ಎತ್ತರದ ನೈಸರ್ಗಿಕ ಮೇಲ್ಚಾವಣಿಯ ಗುಹೆಗಳಲ್ಲಿ ಮುರುಗನ್ ಗುಡಿಯಿರುವ ಗುಹೆಯನ್ನ ಟೆಂಪಲ್ ಕೇವ್ ಎಂದು ಕರೆಯಲಾಗ್ತದೆ. ಇದಲ್ಲದೆ ಇನ್ನೂ ಅನೇಕ ಹಿಂದೂ ಮೂರ್ತಿಗಳು, ಚಿಕ್ಕ ಗುಡಿಗಳು ನಮಗಿಲ್ಲಿ ಕಾಣಸಿಗುತ್ತೆ. ಇಲ್ಲಿನ ಸುಣ್ಣದ ಕಲ್ಲಿನ ರಚನೆಗಳು ಸುಮಾರು 400 ಮಿಲಿಯನ್ ವರ್ಷಗಳಷ್ಟು ಹಳೆಯದೆಂದು ಹೇಳಲಾಗಿದೆ. ಇನ್ನು ಈ ಬಟು ಗುಹೆಗಳು ಬುಡಕಟ್ಟು ಜನಾಂಗಗಳಿಗೆ ಆಶ್ರಯ ತಾಣವಾಗಿ ಬಳಕೆಯಾಗ್ತಿತ್ತು. ಭಾರತದ ವ್ಯಾಪಾರಿ ಕೆ ತಂಬುಸ್ವಾಮಿ ಪಿಳ್ಳೈಯವರಿಂದ ಈ ಜಾಗವು ಒಂದು ಆರಾಧನಾ ಕ್ಷೇತ್ರವಾಗಿ ಬೆಳವಣಿಗೆಯಾಯಿತು ಎನ್ನಲಾಗ್ತದೆ. ನೆಲಮಟ್ಟದಿಂದ ಸುಮಾರು 100 ಮೀಟರ್ ಎತ್ತರದಲ್ಲಿರುವ ಬಟು ಗುಹೆಗಳಲ್ಲಿ 3 ಮುಖ್ಯ ಗುಹೆಗಳು ಮತ್ತು ಹಲವು ಸಣ್ಣ ಗುಹೆಗಳು ಇವೆ. ಅತಿ ದೊಡ್ಡ ಗುಹೆಯಾದ ಕ್ಯಾಥೆಡ್ರಲ್ ಕೇವ್ ಅಥವಾ ಟೆಂಪಲ್ ಕೇವ್ ಎತ್ತರದ ಮೇಲ್ಚಾವಣಿ ಹೊಂದಿದ್ದು ಹಿಂದೂ ದೇವಸ್ಥಾನ ಇದೆ. ಗುಹೆಯನ್ನ ತಲುಪಲು 272 ಮೆಟ್ಟಿಲುಗಳನ್ನು ಹತ್ತಬೇಕಾಗ್ತದೆ. ಬೆಟ್ಟದ ಬುಡದಲ್ಲಿ ಇನ್ನೆರಡು ಗುಹೆಗಳಿವೆ. ಅವೆಂದ್ರೆ ಆರ್ಟ್ ಗ್ಯಾಲರಿ ಗುಹೆ ಮತ್ತು ಮ್ಯೂಸಿಯಂ ಗುಹೆ. ಇದರಲ್ಲಿ ಹಿಂದೂ ಮೂರ್ತಿಗಳು ಮತ್ತು ಕಲಾಕೃತಿಗಳನ್ನು ನೀವು ಕಾಣಬಹುದು. ಬಟು ಗುಹೆಗಳಲ್ಲಿ ಇನ್ನೂ ಅನೇಕ ಗುಹೆಗಳಿದ್ದು ಹಲವಾರು ರೀತಿಯ ಜೀವರಾಶಿಗಳನ್ನು ನಾವಿಲ್ಲಿ ಕಾಣಬಹುದು. ಬಾವಲಿಗಳು, ಜೇಡ, ಮಂಗಗಳು ಮುಂತಾದ ಪ್ರಾಣಿಗಳಿವೆ. ದೇವಾಲಯವಿರುವ ಗುಹೆಯ ಕೆಳಭಾಗದಲ್ಲಿ ಡಾರ್ಕ್ ಕೇವ್ ಎಂದು ಕರೆಯಲ್ಪಡುವ ಕತ್ತಲ ಗುಹೆ ಇದ್ದು ಸುಮಾರು 2 ಕಿಲೋಮೀಟರ್ ಉದ್ದದ ಗುಹಾ ಜಾಲವಿದೆ. ಸುಮಾರು 150 ಮೀಟರ್ ಎತ್ತರದಲ್ಲಿರುವ ಈ ಸುಣ್ಣದ ಕಲ್ಲಿನ ಬೆಟ್ಟಗಳಲ್ಲಿ ರಾಕ್ ಕ್ಲೈಂಬಿಂಗ್ ಚಟುವಟಿಕೆಗಳು ನಡೆಯುತ್ತವೆ. ಒಟ್ಟಾರೆ ಅತ್ಯದ್ಭುತ ವಿಶಿಷ್ಟ ಗುಹೆ ಭೂಮಿಯ ಮೇಲಿನ ಈ ಬಟು ಗುಹೆ.